ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರೇಣುಕಾ ಸುರೇಶ್ ಅವರು ಅವರ ಕೈ ರುಚಿಯನ್ನು ತೋರಿಸೋದಕ್ಕೆ ಬಂದಿದ್ದಾರೆ. ಯಾವೆಲ್ಲ ಅಡುಗೆ ಇರುತ್ತೆ, ಹೆಚ್ಚಾಗಿ ಅವ್ರು ಮಾಡುವಂಥದ್ದು ಉತ್ತರ ಕರ್ನಾಟಕದ್ದು. ಸೊ ಇವತ್ತು ಉತ್ತರ ಕರ್ನಾಟಕದ ರೆಸಿಪಿಯ ಅಥವಾ ಎಲ್ಲಿಯ ರೆಸಿಪಿ ಅವ್ರನ್ನ ಕೇಳೋಣ, ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಸೊ ಯಾವಾಗಲೂ ಬರುವಾಗ ಉತ್ತರ ಕರ್ನಾಟಕದ ರೆಸಿಪಿ ನಿಮ್ಮದು ಅಲ್ವಾ? ಇವತ್ತು ಉತ್ತರ ಕರ್ನಾಟಕದ ಎಲ್ಲಿದು? ಇವತ್ತು ಉತ್ತರ ಹಾವೇರಿದು. ಇವತ್ತು ಉತ್ತರ ಕರ್ನಾಟಕದ. ಹೌದು. ಸೊ ನಿಮಗೆ ಬೇರೆ ಇಲ್ಲಿ ದಕ್ಷಿಣ ಕನ್ನಡದೆಲ್ಲ ಟ್ರೈ ಮಾಡಲಿಲ್ವಾ? ಮಾಡ್ತೇನೆ ಮನೆಯಲ್ಲಿ. ಮಾಡ್ತೀರಿ? ಮನೆಯಲ್ಲಿ ಮಾತ್ರ? ಇಲ್ಲಿ ಅಲ್ಲ. ಇಲ್ಲಿ ನಮಗೆ ಉತ್ತರ ಕರ್ನಾಟಕದ್ದು. ಸರಿ. ಸೊ ಯಾವ ಅಡುಗೆ ಹೇಳ್ಕೊಡ್ತಿದ್ದೀರಿ? ಹೆಸರು ಬೇಳೆದು ಪೂರಿ ಮತ್ತೆ ಜೋಳದ ಹಿಟ್ಟಿನ ಉಪ್ಪಿಟ್ಟು. ಹೆಸರು ಬೇಳೆ ಪೂರಿಯಾ? ಪೂರಿ, ಹೌದು. ಹಾಂ ಹಾಂ. ಇದೇನಾದರೂ ಸ್ಪೆಷಲ್ ಒಕೇಶನ್ಗೆ ಏನಾದರೂ ಹೀಗೆ ಡಿಶ್ ಮಾಡ್ತೇವೆ. ಯಾವಾಗಲೂ ಮಾಡ್ತೀರಿ? ಹಾಂ ಹಾಂ. ಸೊ ನೋಡೋಣ ಹೇಗಿರುತ್ತೆ, ತಿಳ್ಕೊಳ್ಳೋಣ, ಬನ್ನಿ ಕಿಚನ್ಗೆ ಹೋಗೋಣ. ಸರಿ ಮೇಡಮ್, ಹಾಗಾದರೆ ಈಗ ನಮಗೆ ಉತ್ತರ ಕರ್ನಾಟಕ ಸ್ಪೆಷಲಲ್ಲಿ 2 ಹೇಳಿದ್ರಿ. ಒಂದು ಹೆಸರು ಬೇಳೆ ಪೂರಿ, ಇನ್ನೊಂದು ಗೋಧಿ ಹಿಟ್ಟಿನ ಉಪ್ಪಿಟ್ಟು. ಗೋಧಿ ಹಿಟ್ಟಿನ ಉಪ್ಪಿಟ್ಟು. ಈಗ ಗೋಧಿ ಹಿಟ್ಟಿನ ಉಪ್ಪಿಟ್ಟು ಯಾವುದು? ಜೋಳದ ಹಿಟ್ಟಿಂದ ಮಾಡ್ಬೋದು. ನಾನು ಜೋಳದ ಹಿಟ್ಟಿನ ಮಾಡ್ತಾ ಇದ್ದೇನೆ. ಓ ಓಕೆ. ಅಲ್ಲಿ ಜೋಳ ಜಾಸ್ತಿ ಅಲ್ಲ, ಹಾಗೆ ಜೋಳದ್ದು ಮಾಡ್ತಾ ಇದ್ದೇನೆ. ಸೊ ಈಗ ನಮಗೆ ಉಪ್ಪಿಟ್ಟ ಅಥವಾ ಏನು? ಪೂರಿ ಮಾಡೋದು ಮೇಡಮ್. ಪೂರಿ ಎರಡು ಕೂಡ ಬ್ರೇಕ್ಫಾಸ್ಟ್ ರೆಸಿಪಿ? ಹೌದು, ಬ್ರೇಕ್ಫಾಸ್ಟ್. ಸರಿ, ಹಾಗಾದರೆ ಎರಡೂ ವಿಭಿನ್ನವೇ. ಸೊ ಹೆಸರು ಬೇಳೆಯ ಪೂರಿ. ಹೇಗೆ ಶುರು ಮಾಡೋಣ? ಮಿಕ್ಸಿನಾ? ಹೌದು. ಪೂರಿಗೆ ಮಿಕ್ಸಿಯಾ? ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ತಿರುಗಲಿಕ್ಕೆ. ನೋಡೋಣ. ಇದು ಕಾಯಿಮೆಣಸು, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಇದರಲ್ಲಿ ಮತ್ತು ಚಾಟ್ ಮಸಾಲ. ಸೊ ಅರುಣಾ ಚಾಟ್ ಮಸಾಲ ಪುಡಿ. ಹೌದು. ಮತ್ತು ಓಂಕಾಳು, ನಮ್ಮ ಅಜ್ಜಿವಾನ ಹೇಳ್ತಾರೆ. ಓಂಕಾಳು. ಸ್ವಲ್ಪ ಜೀರಿಗೆ. ಇದು ಪೆಪ್ಪರ್ ಪೌಡರ್. ಸೊ ಅರುಣಾ ಪೆಪ್ಪರ್ ಪೌಡರ್. ಮತ್ತು ಬೇಸೊಪ್ಪು, ಕರಿಬೇವು. ಈಗ ಕೊತ್ತಂಬರಿ ಸೊಪ್ಪು. ನನಗೆ ಸ್ವಲ್ಪ ಮೆಣಸಿನ ಹುಡಿ ಬೇಕು. ಅರುಣಾ ಮೆಣಸಿನ ಪುಡಿ. ಸೊ ನೋಡ್ಕೊಳ್ಳಿ ಎಷ್ಟು ಹಾಕಬೇಕು. ಓಕೆ. ಸಾಕಾ? ಹೆಸರು ಬೇಳೆ ಒಂದೆರಡು ಅವರ ನೆನೆಸಿಟ್ಟು ತಂದಿದ್ದೇನೆ ನಾನು. 2 ಗಂಟೆ ನೆನೆಸಬೇಕು. ಹೌದು. ನಾವು ಪೂರಿ ಎಲ್ಲ ಮಾಡುವಾಗ ಹಾಗೆ ಹಿಟ್ಟನ್ನು ಕಲಿಸ್ತೇವೆ. ಹೌದು. ಇದು ರುಬ್ಕೊಂಡು ಮತ್ತೆ ಹಿಟ್ಟು ಸಹ ಮಿಕ್ಸ್ ಮಾಡಲಿಕ್ಕಿದೆ. ಮತ್ತೆ ಇದೀಗ ಸ್ವಲ್ಪ ರುಬ್ಬಿ ಬಿಡು. ನೀರು ಹಾಕ್ಬೇಕಾ? ಸ್ವಲ್ಪ ಗಟ್ಟಿ ಆಗಬೇಕಲ್ಲ. ನೋಡ್ಕೊಳ್ಳಿ. ಸಾಕು. ಸಾಕಾ?
ನುಣ್ಣಗೆ ನುಣ್ಣಗೆ ರುಬ್ಬೇಕು. ರುಬ್ಬೇಕು. ಹೌದು. ಸಾಕ ನೋಡಿ. ಇದಕ್ಕೆ ಬೌಲಿಗೆ ಹಾಕ್ತೀನಿ. ಸೊ ಇನ್ನು ಇದಕ್ಕೆ ಹಿಟ್ಟು ಹಾಕಿ ಇನ್ನು ಹಿಟ್ಟು ಕಲಿಸ್ಕೊಳ್ಳೋದಾ? ಮತ್ತೆ ರವೆ ಹಾಕಿ ಕಲಿಸಬೇಕು. ಓಕೆ, ರವೆ ಬೇರೆ ಹಾಕ್ಕೊಳ್ತೀವಿ. ಬಾಂಬೆ ರವೆ ಹಾಕ್ಬೇಕು ಸ್ವಲ್ಪ. ಅದು ಕ್ರಿಸ್ಪಿನೆಸ್ಗೆ. ಹೌದೌದು. ಇದು ಬಾಂಬೆ ರವೆ ಒಂದೆರಡು ಅವರ್ ನೆನೆಸಿ ತಂದಿದ್ದೇನೆ. ಅದನ್ನು ನೆನೆಸ್ಬೇಕು. ಮತ್ತೆ ಸ್ವಲ್ಪ ಉಪ್ಪು, ಸ್ವಲ್ಪ ಇದಕ್ಕೆ ಅರಿಶಿಣ ಹುಡಿ. ಅಷ್ಟು ನೋಡಿ. ಅರುಣ ಅರಿಶಿನ ಪುಡಿ ನೋಡ್ಕೊಳ್ಳಿ ಎಷ್ಟು. ಸ್ವಲ್ಪ ಸಾಕು ಸಾಕ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಯೂಶಲಿ ಮಾಡುವಂಥದ್ದು ಅಥವಾ ಏನಾದರೂ ಒಕೇಶನ್? ಸಂಜೆ ಟೈಮ್ ಸಹ ಮಾಡ್ಬೋದು. ಶಾಲೆಯಿಂದ ಮಕ್ಕಳು ಬಂದ ತಕ್ಷಣ ಬೆಳಿಗ್ಗೆ ಸಹ ಮಾಡ್ಬೋದು. ಇದು ಸ್ವಲ್ಪ ಗೋಧಿ ಹುಡಿ. ಹಾಂ, ಮೇಡಮ್ ಈಗ ಎಣ್ಣೆ ಇಡುವ. ಡೈರೆಕ್ಟ್ ಇನ್ನು ಬಿಟ್ಕೊಳ್ಳೋದಾ? ಬಿಟ್ಕೊಳ್ಳೋದೇ. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ನಿಮ್ಗೆ ತಿಳಿದೇ ಇದೆ. ಹೌದು. ಸ್ವಲ್ಪ ಎಣ್ಣೆ ಕಾಯಿಲಿ, ಅದ ನಂತರ ಸ್ವಲ್ಪ ತಟ್ಟಿ ಹಾಕಿ. ಓ, ಇದು ತಟ್ಟಿಯೇ ಹಾಕೊಳ್ಳೋದಾ? ಹೌದು. ಲಟ್ಟಿಸ್ಲಿಕ್ಕಿಲ್ಲ. ಇದಕ್ಕೆ ಬಹುಶಃ ಇದು ಚಟ್ನಿ ಏನು ಅಗತ್ಯ ಇಲ್ಲ, ಯಾಕಂದ್ರೆ ಎಲ್ಲವೂ ಅದರಲ್ಲೇ ಇದೆ. ಹೌದೌದು. ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಎಲ್ಲ. ಹೌದೌದು. ಚಟ್ನಿ ಬೇಕಂತಿಲ್ಲ, ಬೇಕು ಅಂತ ಇಲ್ಲ. ಬಾಜಿ ಏನಾದರೂ ಇದ್ರೆ ಅದನ್ನು ಇದ್ರೆ ಚೆನ್ನಾಗಿರುತ್ತೆ. ಹೆಸರು ಬೇಳೆಯಿಂದ ಮಾಡಿದಿರಿ. ಯೂಶಲಿ ನಾವು ಪೂರಿಗೆಲ್ಲ ಕಲಸಿ ಇಟ್ಟರು ಕೂಡ ಗೋಧಿ ಹಿಟ್ಟಿಂದು, ಗೋಧಿ ಹಿಟ್ಟು ನಾವು ಅದನ್ನ ಹಾಗೆ ನೆಕ್ಸ್ಟ್ ಡೇ ಫ್ರಿಜ್ಜಲ್ಲಿ ಇಟ್ಟರು ಏನಾಗಲ್ಲ. ಆಗಲ್ಲ. ಬಟ್ ಇದು ಹೆಸರು ಬೇಳೆ ರುಬ್ಬಿ ಹಾಕಿದ್ದು. ಹೌದು. ಇದು ಇಟ್ಕೊಳಕ್ ದಿವಸದ ಮಟ್ಟಿಗೆ ಅಷ್ಟೇ. ಇವತ್ತು ಬೆಳಗ್ಗೆ ಮಾಡಿ ಇವತ್ತು ಸಂಜೆ ಬೈ ಚಾನ್ಸ್ ಉಳಿದ್ರೆ ಬೆಳಗ್ಗೆ ಮಾಡ್ಬೋದು ಅನ್ನಂಗಿದ್ರೆ ಒಂದೇ ದಿವಸಕ್ಕೆ ಇಡ್ಬೋದು. ಇಲ್ಲಾದ್ರೆ ಅದು ಲೋಳೆ ಬರುತ್ತೆ. ಅದಕ್ಕೆ ಕೇಳಿದೆ ನಾನು, ಹೆಸರು ಬೇಳೆ ಹಾಕಿದಿರಿ, ಹೆಸರು ಬೇಳೆ ರುಬ್ಬಿ ಹಾಕಿರೋದು, ಲೋಳೆ ಬರುತ್ತೆ. ಸೊ ಅವಾಗ ಎಷ್ಟು ಬೇಕು ಅಷ್ಟೇ ಮಾಡಿ ಮುಗಿಸೋದು ಬೆಟರ್. ಬಟ್ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ತೀವಿ ಅಂದರೆ ಆವಾಗಲೇ ಮಾಡಿ ಮುಗಿಸೋದು ಬೆಟರ್ ಅಲ್ವಾ? ಹಿಂದಿನ ದಿವಸ ನಾವು ಪೂರಿಗೆ ಯೂಶಲಿ ಕೆಲವರು ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು ಅಂತಿದ್ರೆ ಹಿಂದಿನ ದಿವಸ ನಾವು ಕಲಸಿ ಇಡ್ತೀವಿ. ಸೊ ಆ ರೀತಿಯಾಗಿ ಕಲಸೋ ಆಗಿಲ್ಲ ಇದು, ಅವಾಗಲೇ. ಸೊ ಸಂಜೆಗೇನೆ ಬೆಟರ್ ಅನ್ಸುತ್ತೆ ಹಾಗಾದ್ರೆ. ಎಸ್, ಬಿಸಿ ಆಗಿದೆ, ಹಾಕ್ಕೊಳ್ಬೋದು ಅನ್ಸುತ್ತೆ ನೋಡಿ. ತೆಗೆಯುವುದಾ? ಇದನ್ನ ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರು ಆಗುತ್ತಾ? ಇಲ್ಲ, ಅವತ್ತಿಗೆ ಖಾಲಿ ಮಾಡಿದ್ರೆ ಬೆಟರ್. ಸೊ ಮನೆಯಲ್ಲಿ ಹೆಚ್ಚಾಗಿ ಸಾದಾ ಪೂರಿ ಇಷ್ಟ ಆಗುತ್ತಾ? ಇದು ಮಸಾಲ ಪೂರಿ. ಇದು ಮಸಾಲ ಪೂರಿನ? ಇದು ಕರೆಕ್ಟ್, ಮಸಾಲ ಪೂರಿ. ನಮ್ಮ ಮನೇಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಸಾಲ ಪೂರಿ ಮಾಡಿದೀವಿ ಅಂದರೆ ಎಲ್ಲರೂ ಅಂದ್ಕೊಳ್ತಾರೆ, ಓ ಬೆಳಗ್ಗೆ ಮಸಾಲ ಪೂರಿ ತಿಂತಾರ ಅಂತ. ಇದು ಚಟ್ನಿ ಮಾಡಬೇಕು, ಅದು ಮಾಡಬೇಕು ಅನ್ನೋದಕ್ಕಿಂತ ಇದು ಡೈರೆಕ್ಟಾಗಿ ಕೊಟ್ಬಿಟ್ರೆ ಇನ್ನೂ ಒಳ್ಳೆಯದು ಅಲ್ವಾ? ಸೊ ಬಿಸಿ ಬಿಸಿ ಮಸಾಲ ಪೂರಿ ರೆಡಿ ಅಲ್ವಾ? ಕೊಡಿ ಸರ್ವ್.
ಬಿಸಿ ಬಿಸಿ ಹೆಸರು ಬೇಳಿನ ಪೂರಿ. ಥ್ಯಾಂಕ್ ಯು ಸೋ ಮಚ್. ಸೊ ಹೆಸರು ಬೇಳೆ ಪೂರಿ, ಸೊ ಒಳ್ಳೆ ಮಸಾಲ ಪೂರಿ. ಅದು ಎಕ್ಸ್ಟ್ರಾ ಅದು ಹೇಳಬೇಕಲ್ವಾ, ಮಸಾಲ ಪೂರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಉತ್ತರ ಕರ್ನಾಟಕ ಸ್ಪೆಷಲ್ ಹೆಸರು ಬೇಳೆಯ ಮಸಾಲ ಪೂರಿ ತಯಾರಾಗಿದೆ ಬಿಸಿ ಬಿಸಿಯಾಗಿ. ಸೊ ಇದ್ರ ಜೊತೆಗೆ ಬೇರೆ ಏನೂ ಬೇಕು ಅಂತ ಇಲ್ಲ. ಸೊ ಒಳ್ಳೆ ಘಮ ಅಂತೂ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಹೆಸರು ಬೇಳೆ ಪೂರಿ ತಯಾರಿಸೋ ವಿಧಾನ. ಮೊದಲಿಗೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಅರುಣಾ ಚಾಟ್ ಮಸಾಲ ಪುಡಿ, ಓಂಕಾಳು, ಜೀರಿಗೆ, ಅರುಣಾ ಕರಿಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅರುಣಾ ಮೆಣಸಿನ ಪುಡಿ, ನೆನೆಸಿದ ಹೆಸರು ಬೇಳೆಗೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ನೆನೆಸಿದ ಬಾಂಬೆ ರವೆ, ಅರುಣಾ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಆನಂತರ ಚಿಕ್ಕದಾಗಿ ಉಂಡೆ ಕಟ್ಟಿ ಕೈಯಲ್ಲೇ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಹೆಸರು ಬೇಳೆ ಪೂರಿ ಭಾಜಿಯೊಂದಿಗೆ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂಥ ಮಸಾಲ ಪೂರಿ ಏನೋ ರೆಡಿ ಆಯಿತು. ನೆಕ್ಸ್ಟ್ ಯಾವ ರೆಸಿಪಿ ಏನೋ ಹೇಳಿದ್ರು, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸೊ ಒಂದಂತೂ ಬಿಸಿ ಬಿಸಿ ಆದಂಥ ಮಸಾಲ ಪೂರಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್ ಈಗ ಯಾವುದೋ ರೆಸಿಪಿ ಹೇಳಿದ್ರಿ, ಮರ್ತೋಯ್ತು. ಯಾವ ರೆಸಿಪಿ? ಜೋಳದ ಉಪ್ಪಿಟ್ಟು. ಹಾಂ, ಜೋಳದ ಉಪ್ಪಿಟ್ಟು. ಜೋಳದ ಹಿಟ್ಟಿಂದು ಉಪ್ಪಿಟ್ಟು. ಜೋಳದ ಹಿಟ್ಟಿಂದ ಈ ರವೆ ಏನಾದರೂ ಮಾಡ್ತಾರೆ? ಡೈರೆಕ್ಟ್ ಉಪ್ಪಿಟ್ಟೆ, ರೊಟ್ಟಿ ಮಾಡ್ತೀವಲ್ಲ ಅದೇ ಹಿಟ್ಟಿಂದ ಉಪ್ಪಿಟ್ಟು ಮಾಡೋದು. ಓ ಓಕೆ. ಸೊ ಇದು ಹೇಗೆ ಹುಡಿ ಹುಡಿಯಾಗಿ ಬರುತ್ತೆ ಉಪ್ಪಿಟ್ಟು? ಇಲ್ಲ, ಸ್ವಲ್ಪ ಗಟ್ಟಿ ಬರುತ್ತೆ. ನೋಡೋಣ ಹೇಗಿರುತ್ತೆ ಅಂತ. ಸೊ ಇದು ಕೂಡ ಉತ್ತರ ಕರ್ನಾಟಕ. ಸರಿ, ಸ್ಟಾರ್ಟ್ ಮಾಡೋಣ. ಓಕೆ ಮೇಡಮ್. ಹೇಗೆ? ಬಾಣಲೆ ಬೇಕು. ಬಾಣಲೆ ಗ್ಯಾಸ್ ಆನ್ ಮಾಡಲಿಯಾ? ಹಾಂ, ಬಾಣಲೆ. ಇದಕ್ಕಿನ್ನು ಎಣ್ಣೆ. ಸೊ ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕ? ಹಾಂ, ಸಾಕ. ಮಾಮೂಲಿ ಉಪ್ಪಿಟ್ಟಿಗೆ ಏನು ಹಾಕ್ತೀವೋ ಅದೇ ಸೇಮ್. ಹಾಂ, ಸಾಸಿವೆ. ನೀವು ಜೋಳ ಬಿಟ್ಟು ಬೇರೆ ಏನು ತಿನ್ನಲ್ವಾ? ಏನು ಮಾಡಿದ್ರು ಜೋಳದಿಂದಾನೇ ಮಾಡ್ತೀರಲ್ವ? ಉಪ್ಪಿಟ್ಟು ಜೋಳದ್ದೇ ಮಾಡಬೇಕಾ? ಅದರಿಂದ ಪಡ್ಡು ಸಹ ಮಾಡ್ಬೋದು. ಜೋಳದ ಹಿಟ್ಟಿಂದ ಪಡ್ಡು ಸಹ ಮಾಡ್ಬೋದು. ಹೇಳ್ತಾರೆ ನಾವು ಏನು ಬೆಳಿತೀವಿ ಅದನ್ನು ಫಸ್ಟ್ ತಿನ್ನಬೇಕು ಅಂತ. ಆದರೆ ಉಪ್ಪಿಟ್ಟು ಅದರದ್ದೇ, ಪಡ್ಡುನು ಅದರದ್ದೇ, ಎಲ್ಲ ಅದು ರೊಟ್ಟಿನೂ ಅದರದ್ದೇ, ಎಲ್ಲ ಅದೇ ಅಂತ ಹೇಳಿದ್ರೆ ಅದು ಹೇಗಪ್ಪ? ಶುಗರಿಗೆ ಒಳ್ಳೇದಲ್ಲ. ಓ ಹಾಗೆ. ಸೊ ಹಾಗೆ ಉತ್ತರ ಕರ್ನಾಟಕದವ್ರು ಯಾವಾಗಲೂ ಹೆಲ್ದಿ ಅಲ್ವಾ? ಹಸಿಮೆಣಸು, ಶೇಂಗಾ ಬೀಜ, ಸಾಸಿವೆ, ಜೀರಿಗೆ, ಹಸಿಮೆಣಸು ಮತ್ತು ಶೇಂಗಾ ಬೀಜ, ಶೇಂಗಾ, ಕಡಲೆಬೇಳೆ, ಕ್ಯಾರೆಟ್, ಸರಿ, ಟೊಮೆಟೊ, ನೀರುಳ್ಳಿ, ಮಸಾಲೆ ಉಪ್ಪಿಟ್ಟು. ಮಸಾಲೆ ಉಪ್ಪಿಟ್ಟು. ಆಗ ಮಸಾಲೆ ಪೂರಿ ಐತಿ, ಈಗ ಮಸಾಲೆ ಉಪ್ಪಿಟ್ಟು.
ಕರಿಬೇವು, ಸೊಪ್ಪು, ಸ್ವಲ್ಪ ನೀರು, ನೋಡ್ಕೊಳ್ಳಿ. ಹೇಗೆ ಉಪ್ಪಿಟ್ಟು ಇದಕ್ಕೆ ಉಪ್ಪಿಟ್ಟಿಗೆ ಸಾಕು ಸಾಕಾ? ಸಾಕು ಸಾಕು. ಇದು ಸ್ವಲ್ಪ ಕುದಿಬೇಕು. ಕುದಿಯುವಾಗ ಹಿಟ್ಟ. ಓಕೆ. ಲಿಡ್ ಇಡಬೇಕಾ? ಸ್ವಲ್ಪ ಮುಚ್ಚಳ ಇಡಬೇಕಾ? ಸ್ವಲ್ಪ. ಓಕೆ. ಸೊ ಎಲ್ಲ ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡ್ತೀರಿ? ಬ್ರೇಕ್ಫಾಸ್ಟಿಗೆ. ಯಾವಾಗಲೂ ಬೇರೆ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾದರೆ ಸಡನ್ ಇದನ್ನು ಮಾಡ್ಕೊಂಡು ತಿನ್ನೋದು ಬಿಸಿ ಬಿಸಿಯಾಗಿ. ಇದು ಬಿಸಿ ಮಾತ್ರ ಬಿಸಿ ಮಾತ್ರ ಚೆನ್ನಾಗಿ, ಆರಿದ್ರೆ ಚೆನ್ನಾಗಾಗೋದಿಲ್ಲ. ಉಪ್ಪಿಟ್ಟು ಇಲ್ದಿದ್ರು ಬಿಸಿಯೇ ಚೆನ್ನ. ಹೌದು. ಅದು ಉಪ್ಪಿಟ್ಟು ಅಂದ ತಕ್ಷಣ ಎಲ್ಲರೂ ಒಂಥರ ಮಾಡ್ತಾರೆ ಕಾಂಕ್ರೀಟ್ ಅಂತ. ಕಾಂಕ್ರೀಟ್. ಯಾವಾಗಲೂ ನಾವೇ ಹೇಳ್ತಾ ಇದ್ವಿ, ಇವತ್ತೇನು ಬ್ರೇಕ್ಫಾಸ್ಟ್ ಅಂದ್ರೆ ಕಾಂಕ್ರೀಟ್. ಅದೊಂಥರ ಹೊಟ್ಟೆಗೆ ತಣ್ಣ ಮಾಡಿರುತ್ತೆ. ಸೊ ಇದಂತೂ ಜೋಳದ್ದು ಬೇರೆ, ಸೊ ಇನ್ನೂ ತಣ್ಣಗೆ ಮಾಡಿಬಿಡುತ್ತೆ ಇದು. ಆಯ್ತು, ಈಗ ಇದಕ್ಕೆ ಕುದಿ ಬರ್ತಾ ಇದೆ. ಇದಕ್ಕೆ ಜೋಳ ಹಿಟ್ಟು ಹಾಕಿ ಮಿಕ್ಸ್ ಮಾಡುವ. ಸ್ವಲ್ಪ ಸ್ವಲ್ಪವನ್ನೇ ಹಾಕ್ತಾ ಮಿಕ್ಸ್. ನಾವು ಈಗ ರವೆ ಎಲ್ಲ ಆದ್ರೆ ಹುರಿದು ಮಾಡ್ತೀವಿ. ಇದು ಹುರಿಯೋಗಿಲ್ಲ, ಡೈರೆಕ್ಟ್ ಹಾಕಲಿಕ್ಕೆ. ಕನ್ಸಿಸ್ಟೆನ್ಸಿ ಏನಾದರೂ ಇದೆಯಾ? ಇಷ್ಟು ಹಿಟ್ಟಿಗೆ ಇಷ್ಟು ನೀರು ಅಂತ? ಕಪ್ಪು ಹಿಟ್ಟಿಗೆ ಸ್ವಲ್ಪ ನೀರು, ಹಾಗೆ ಅಳತೇನೆ. ಇದು ಒಮ್ಮೆಲೆ ಹಾಕಿದರೆ ಸ್ವಲ್ಪ ಗಂಟು ಬರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು. ಓಕೆ. ಇದು ಅಂಟಂಟು ಬರಲ್ವಾ? ಬರುತ್ತೆ, ಸ್ವಲ್ಪ ಅಂಟಂಟು ಬರುತ್ತೆ. ಹೌದು. ಜೋಳದ ಹಿಟ್ಟು ಹಾಕಿರೋದ್ರಿಂದ ಇದು ಬೇಯೋದಕ್ಕೆ ತುಂಬ ಹೊತ್ತು ಬೇಕಾ? 5 ನಿಮಿಷ ಬೇಕು. 2 ನಿಮಿಷ ಬೇಕಾಗ್ತದೆ. ಇದು ಸ್ವಲ್ಪ ಎಣ್ಣೆ ಹಾಕಿ. ಹೌದು. ಸಾಕಾ? 1-2 ನಿಮಿಷ ಮುಚ್ಚಳ. ಹೌದು. 1-2 ನಿಮಿಷ ಆದರೆ ತೆಗಿಬೋದು. 2 ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಇಡಬೇಕು. 1-2 ನಿಮಿಷ. ಇದಾಯ್ತಾ? ಬಿಸಿ ಬಿಸಿ ಜೋಳದ ಉಪ್ಪಿಟ್ಟು. ಆಫ್ ಮಾಡಲಾ? ಬಿಸಿ ಬಿಸಿ ಜೋಳದ ಹಿಟ್ಟಿಂದ ಉಪ್ಪಿಟ್ಟು. ಥ್ಯಾಂಕ್ ಯು ಸೋ ಮಚ್. ಸೊ ಉತ್ತರ ಕರ್ನಾಟಕ ಸ್ಪೆಷಲ್. ಥ್ಯಾಂಕ್ ಯು. ಬಿಸಿ ಬಿಸಿಯಾದಂಥ ಜೋಳದ ಹಿಟ್ಟಿನ ಉಪ್ಪಿಟ್ಟು ಅದೇನಪ್ಪ ಜೋಳದ ಹಿಟ್ಟಿಂದ ಮಾಡಿದ್ದಾರೆ ಅಂತ ಹೇಳಿದರೆ, ಎಸ್, ಇದು ಸ್ವಲ್ಪ ಡಿಫ್ರೆಂಟ್. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಜೋಳದ ಉಪ್ಪಿಟ್ಟು ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಹಸಿಮೆಣಸು, ಶೇಂಗಾ ಬೀಜ, ಕಡಲೆ ಬೀಜ, ಕ್ಯಾರೆಟ್ ತುರಿ, ಟೊಮ್ಯಾಟೊ, ಹೆಚ್ಚಿದ ಈರುಳ್ಳಿ ಹಾಕಿ ಹುರಿದು ಬೇಯಿಸಿ. ಆನಂತರ ಉಪ್ಪು, ಕರಿಬೇವು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಬಳಿಕ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಬೇಯಿಸಿಕೊಳ್ಳಿ. ಬಳಿಕ ಮೇಲಿನಿಂದ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಆರೋಗ್ಯಭರಿತ ಜೋಳದ ಉಪ್ಪಿಟ್ಟು ತಯಾರು. ಎಸ್ ಮೇಡಮ್. ಸೊ ಫಸ್ಟ್ ಈಗ ನನಗೆ ಇದು ತುಂಬ ಕುತೂಹಲ. ಎರಡೂ ಕುತೂಹಲವೇ. ಯಾಕೆ ಅಂತ ಹೇಳಿದ್ರೆ ಇದು ಜೋಳದ ಹಿಟ್ಟಿನ ಉಪ್ಪಿಟ್ಟು ಅಂದರೆ ಸ್ವಲ್ಪ ಹಿಂದೆನೆ ಆಗಲೇ ಹೇಳ್ದಲ್ಲ ಕಾಂಕ್ರೀಟ್ ಅಂತ. ಆದರೆ ಇದು ಜೋಳದ ಹಿಟ್ಟಿಂದ ಯಾವ ಥರ ಇರುತ್ತೆ ನೋಡೋಣ. ಎಲ್ಲರೂ ಹಿಂದೆನೇ, ಮನೇಲೂ ಮತ್ತೆ ನನ್ನ ಮೇಲೆ ಯಾಕೆ ಪ್ರಯೋಗ? ಸೊ ಹಾಗಾದ್ರೆ ಇದು ನೋಡೋಣ ಫಸ್ಟ್. ತಗೊಳ್ಳಿ. ತಗೊಳ್ಳಿ. ಚಟ್ನಿ ಏನು ಬೇಡ. ಚಟ್ನಿ ಬೇಡ. ತಣ್ಣಗಾಗುವಾಗ ಕೆಲವು ಸರಿ ನಾವು ಅಂದ್ಕೊಳ್ತೀವಿ ಏನಾದರೂ ಬೇಕಾಗ್ಬೋದು ಅಂಥೇಳಿ. ಅಗತ್ಯ ಇಲ್ಲ, ತಣ್ಣಗಾದರೂ ಸಹ ತಿನ್ಬೋದು, ಹಾಗೇ ತಿನ್ಬೋದು ಪೂರಿ, ಏನೂ ಬೇಕಾಗಿಲ್ಲ.
ಆ್ಯಕ್ಚುಲಿ ಟ್ರಾವೆಲಿಂಗ್ ಅಥವಾ ಮಕ್ಕಳು ಬೇಗ ಬೇಗ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆಲ್ಲ ಹೋಗ್ತಾರೆ ಅಂದರೆ ಮಾಡಿ ರೋಲ್ ಮಾಡಿ ಒಂದೊಂದು ಕೊಡ್ಬೋದಲ್ಲ. ಕೊಡ್ಬೋದು. ಹೌದು ಚಟ್ನಿ ಎಲ್ಲ ಚೆಲ್ಲುತ್ತೆ, ಅದೆಲ್ಲ ಬೇಡ ಅಂತೆಲ್ಲ ಹೇಳ್ತಾರೆ, ಇಲ್ಲಾಂದರೆ ಬಾಜಿನೇ ಮಾಡಬೇಕು, ಮಾಡ್ಬೇಕಂತ ಇದಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಇದ್ರೂ ಕೂಡ ಇದಕ್ಕೆ ಹೊಂದ್ಕೊಂಡು ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಇದ್ರೂ ಚೆನ್ನಾಗಿರುತ್ತೆ, ಇಲ್ಲದಿದ್ರೂ ಟೆನ್ಷನ್ ಇಲ್ಲ ಅಲ್ವಾ. ತುಂಬ ಚೆನ್ನಾಗಿದೆ. ಬಟ್ ಇದು ಕಾಂಕ್ರೀಟ್ ಅಂಟು ಬರುತ್ತೆ ಅಂತ ಹೇಳಿದ್ರಿ, ತಿನ್ನುವಾಗ ಆ ಥರ ಅಂಟು ಏನು ಅನ್ಸಲ್ಲ. ಬರೀ ಈ ಥರ ಮಾಡುವಾಗ ಮಾತ್ರ ಅಂಟು ಅನ್ಸುತ್ತೆ. ತಿನ್ನುವಾಗ ನಾವು ಯೂಶುವಲ್ ಉಪ್ಪಿಟ್ಟಿದೆ ಸೇಮ್ ಹಾಗೆ ಟೇಸ್ಟ್ ಇದೆ, ಏನು ವ್ಯತ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಹಿಟ್ಟಿನ ನಾನು ಮಾಡ್ಕೊಳ್ಬೋದು, ಏನು ಇಲ್ಲ. ರವೆ ಎಲ್ಲ ಖಾಲಿ ಆಯಿತು ಅಂದರೆ ಹಿಟ್ಟು ಹಾಕಿ ಮಾಡಿ ಅಲ್ವಾ. ರಾಗಿ ಹಿಟ್ಟು ಮಾಡ್ಬೋದು, ರಾಗಿ ಹಿಟ್ಟಿದ್ದು ಇದು ಸೇಮ್ ಇದೆ. ಜೋಳದ ಹಿಟ್ಟಿಗೆ ಬದಲು ರಾಗಿ ಹಿಟ್ಟು ಹಾಕಿದರೆ ಇದೇ ಥರ ಸೇಮ್. ಓಕೆ ಓಕೆ ಓಕೆ. ಸೊ ಅದಂತೂ ಇನ್ನೂ ತಂಪು, ಅದು ಇನ್ನೂ ಕಾಂಕ್ರೀಟ್ ಸೂಪರ್ ಆಗಿರುತ್ತೆ ಅಲ್ವಾ. ನಿಮಗೆ ಕಾಂಕ್ರೀಟ್ ಅಂದರೆ ಆಗಲಿ, ಯಾರಿಗಲ್ಲ, ನಮ್ಮ ಮನೇಲೂ ಸಹ ಯಾರಿಗಾಗೋದಿಲ್ಲ. ಹೌದಾ? ಆದ್ರೂ ನನ್ನ ಮೇಲೆ ಬಂದು ಪ್ರಯೋಗ ಮಾಡಿದ್ರು ಅದಕ್ಕೆ ಹೇಳಬೇಕು, ಅನಿವಾರ್ಯ. ಏನು ಆಗದಿದ್ದಾಗ ಬೇಗ ಮಾಡ್ಬೇಕಂದ್ರೆ ಇದನ್ನು ಮಾಡಿ ಅಲ್ವಾ. ಅದೇ ಅದೇ. ಸೊ ಮನೇಲಿ ಏನಾದರೂ ಬೇರೆ ಎಲ್ಲ ರವೆ ಎಲ್ಲ ಖಾಲಿ ಆಗಿದೆ ಅಂದರೆ ಇದಿದೆ ಅಂತ ಹೇಳಿದ್ರೆ ಇದರಿಂದ ಕೂಡ ಮಾಡ್ಕೊಳ್ಬೋದು. ಬಟ್ ಚೆನ್ನಾಗಿದೆ ಮೇಡಮ್. ಯಾವುದೇ ಕೂಡ ನಾವು ಆಹಾರ, ಇದು ನೀವು ಹೇಳಿದ್ರಿ ನೋಡೋಕ್ಕೆ ಇದು ಚಂದ ಅಲ್ಲ, ಏನೂ ಇಲ್ಲ. ಬಟ್ ಶುಗರ್ ಪೇಷಂಟ್ಸ್ಗೆ ಅವರಿಗೆಲ್ಲ ತುಂಬ ಒಳ್ಳೆಯದು. ಜೋಳದ ಹಿಟ್ಟಿಂದ ಏನಾದರೂ ಮಾಡಿದ್ರೆ, ಯಾವಾಗಲೂ ಒಂದೇ ಥರ ಜೋಳದ ರೊಟ್ಟಿ ಅನ್ನೋ ಬದಲು ಈ ಥರ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ಓಟ್ಸ್ ಎಲ್ಲ ಮಾಡ್ತಾರೆ, ಓಟ್ಸ್ ಎಲ್ಲ ಮಾಡುವಾಗ ಅದು ಕೂಡ ಸ್ವಲ್ಪ ತಿನ್ನೋದಕ್ಕೆ ಬೇಡ ಅಂತ ಅನಿಸುತ್ತೆ, ಬಟ್ ಆರೋಗ್ಯಕ್ಕೆ ಉತ್ತಮ. ಇದು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ವೆರಿ ನೈಸ್. ನೀವು ಹೇಳ್ಕೊಟ್ಟಂಥ ಯಾವುದೇ ರೆಸಿಪೀಸ್ ಯೂಶ್ವಲಿ ನೋಡೋದಕ್ಕೆ ಇದು ನೋಡುವಾಗ ಹಾಂ ಚಂದ ಇಲ್ಲ ಅಂತ ಅನಿಸುತ್ತೆ, ಬಟ್ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತೆ. ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ, ಆರೋಗ್ಯ ಭರಿತವಾದಂಥ ಖಾದ್ಯವನ್ನು ಹೇಳ್ಕೊಟ್ಟಿದ್ದೀರಿ. ಅದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಯಾವಾಗಲೂ ಹೇಳ್ತಾರಲ್ಲ, ಸೌಂದರ್ಯನೇ ಮುಖ್ಯವಲ್ಲ, ಗುಣ ಮುಖ್ಯ ಅಂತ. ಅದೇ ರೀತಿ ಇದು ನೋಡೋದಕ್ಕೆ ಅಷ್ಟು ಒಳ್ಳೆ ಇಂಪ್ರೆಸಿವ್ ಇಲ್ಲದಿದ್ದರೂ ಕೂಡ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು. ಖಂಡಿತವಾಗ್ಲೂ ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ಆರೋಗ್ಯಭರಿತವಾದಂಥ ಖಾದ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.